ಆ ಅರವಿಂದ್ ಬೋಳಾರ್ ಬಂದ ದಿವಸ ಅವರು ತುಂಬ ಕಾಮಿಡಿ. ಅವರನ್ನು ನೋಡಿ ನನಗೆ ಎದುರಲ್ಲಿ ನಕ್ಕು ಅಂದರೆ ಆ್ಯಂಕರ್ ಇಸಿ ಸಚ್ ಎ ಬಿಗ್ ಆರ್ಟಿಸ್ಟ್, ಹ್ಯಾಟ್ಸ್ ಆಫ್ ಟು ಹಿಮ್. ಅಷ್ಟು ದೊಡ್ಡ ಆರ್ಟಿಸ್ಟ್ ನನ್ನ ಒಂದು ಫೋನ್ ಕಾಲಿಗೆ ವಾಲ್ಟರ್ ನಾನು ಬರ್ತೇವೆ, ನೋ ಎಕ್ಸ್ಪೆಕ್ಟೇಷನ್, ನಥಿಂಗ್. ಅಷ್ಟು ದೊಡ್ಡ ಆರ್ಟಿಸ್ಟ್, ಏನು ಇದಿಲ್ಲ. ಇದು ಮಾಡಿ ಫೇಕ್ ಪಾಲಿಟಿಷಿಯನ್ ಅಂದರೆ ಆರ್ಟಿಫಿಷಿಯಲ್ ಪಾಲಿಟಿಷಿಯನ್ ಮಾಡಿ ಅವ್ರ ಹತ್ರ ಇಂಟರ್ವ್ಯೂ ಮಾಡುವಂಥ ಪ್ರೈವೇಟ್ ಚಾಲೆಂಜ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ನನಗೆ ಗೊತ್ತಿಲ್ಲ ಅದು ಹೇಗೆ ಎಲ್ಲಿ ಮುಟ್ತದೆ ಅಂತ. ಇವರಿಗೆ ಕೇಳಿದೆ, ಅದಕ್ಕೂ ಸೈ ಅಂತ ಹೇಳಿದೆ ಯಾರು ಬೋಳಾರ್. ಬೇರೆ ಆರ್ಟಿಸ್ಟು ಬರಲಿಕ್ಕೆ ಕೇಳಿದೆ, ಅಂದರೆ ವಾಲ್ಟರ್ಗೆ ಬೇಡ, ಅದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿದರು. ನಾನು ಹೇಳಿದೆ ಓಕೆ ಥ್ಯಾಂಕ್ ಯು. ಇವರ ಹತ್ರ ಹೇಳಿದೆ ನಾನೇ ಬರ್ತೇನೆ. ನಾನು ಹಿರೇ ಮಲ್ಪೊಲಿಯ ನಾನು ಬರ್ತೇನೆ. ಅಲ್ಲಿಂದ ಹಿಡಿದು ಇವತ್ತಿನ ತನಕ 95 ಡಿಫ್ರೆಂಟ್ ರೋಲಲ್ಲಿ ಯಾರಾದರೂ ಈ ತುಳುನಾಡಿನಲ್ಲಿ 95 ಡಿಫ್ರೆಂಟ್ ರೋಲಲ್ಲಿ ಒಬ್ಬ ಆರ್ಟಿಸ್ಟ್ ಮಾಡಿದಿದ್ದರೆ ನನಗೆ ತೋರಿಸಿ. ಫಸ್ಟಿಗೆ ನಾನು ಹೇಳೋದಂದರೆ ಪ್ರೈವೇಟ್ ಚಾಲೆಂಜ್, ಪಬ್ಲಿಕ್ ಚಾಲೆಂಜ್ ಅಂತ ನಾನೊಂದು ಪ್ರೋಗ್ರಾಮ್ ಟಿ ವಿಯಲ್ಲಿ ಮಾಡ್ತಿದ್ದೆ. ಅದು ಯೂಟ್ಯೂಬಲ್ಲಿ ಉಂಟು, ಆದರೆ ಇಷ್ಟು ಪಾಪ್ಯುಲರ್ ಇರಲಿಲ್ಲ. ಅದರ ಕಾನ್ಸೆಪ್ಟ್ ಏನಂದರೆ, ನಾನೇ ಪರ್ಸನಲಿಯಾಗಿ ಎಲ್ಲ ಪಾಲಿಟಿಷಿಯನ್ಸನ್ನು ಇಂಟರ್ವ್ಯೂ ಮಾಡೋದು. ಮಿನಿಸ್ಟರ್ ಇರಲಿ, MLAs ಇರಲಿ, ಅಥವಾ ಲೂಸಿಂಗ್ ಲೀಡರ್ ಯಾರು ಇರಲಿ. ನನಗೆ ಅದೊಂದು ಭಾರಿ ಇಂಟ್ರೆಸ್ಟ್ ಪಾಲಿಟಿಕ್ಸಲ್ಲಿ ಅವ್ರದ್ದೆಲ್ಲ ಇಂಟರ್ವ್ಯೂ ಮಾಡಲಿಕ್ಕೆ. ಸುಮಾರು 75 ಎಪಿಸೋಡ್ಸ್ ಮಾಡಿದ್ದೆ ನಾನು 2014ನಿಂದ 2020 ತನಕ. ಇನ್ ಬಿಟ್ವೀನ್ ದೊಡ್ಡ ಪರ್ಸನಾಲಿಟೀಸ್ ಎಲ್ಲ ಮಾಡಿದ್ದೆ. ಇಲ್ಲಿ ಮಾಡಿದ್ದೆ, ದುಬೈಯಲ್ಲಿ ಎಲ್ಲ ಮಾಡಿದ್ದೆ. ಕೊರೋನಾದ ಟೈಮ್ ಏನಾಯ್ತು ಅಂದರೆ, ಫಸ್ಟ್ 1 ವೀಕ್ ಯಾವಾಗ ನಮ್ಮದೊಂದು ಜನತಾ ಕರ್ಫ್ಯೂ ಅನೌನ್ಸ್ ಆಗಿತ್ತು, ಮತ್ತು 24 ಮಾರ್ಚ್ 2020ಗೆ ಪ್ರಧಾನಿಯವರು ಅನೌನ್ಸ್ ಮಾಡಿದರು ಲಾಕ್ಡೌನ್ ಅಂತ. ಸೊ 1 ವಾರ ಕಂಪ್ಲೀಟ್ ಟೋಟಲ್ ಮನುಷ್ಯರು ಎಲ್ಲರೂ ನಿಶ್ಶಬ್ದರಾಗಿದ್ದರು. ನೆಕ್ಸ್ಟ್ ಏನಂತ ಗೊತ್ತಿರಲಿಲ್ಲ ನಮಗೆ. ಜಸ್ಟ್ ಇಮ್ಯಾಜಿನ್, ನಿಯರ್ಲಿ 100 ಎಂಪ್ಲಾಯೀಸ್ ಆರ್ ದೇರ್. ಸ್ಯಾಲ್ರಿ ಕೊಡಬೇಕು, ಎಲ್ಲ ರನ್ನಿಂಗ್ ಕಾಸ್ಟ್ ಉಂಟು, ಯಾರು ಕೂಡ ಇದಿಲ್ಲ. ಅಂದರೆ ನನಗೆ ಒಬ್ಬನಿಗೆ ಬಂದ ಕಷ್ಟ ಅಲ್ಲ, ಇದು ಇಡೀ ಲೋಕಕ್ಕೆ ಬಂದ ಕಷ್ಟ. ವಿ ಹ್ಯಾವ್ ಟು ಫೇಸ್. ಆ ಟೈಮಲ್ಲಿ 1 ವಾರ ನಾನು ಕೂಡ ಮನೆಯಲ್ಲೇ ಇದ್ದೆ. ಟಿ ವಿ ನೋಡ್ತಿದ್ದೆ, ನ್ಯೂಸ್ ಓದ್ತಿದ್ದೆ, ವೆಬ್ಸೈಟ್ ಅಪ್ಡೇಟ್ ಮಾಡ್ತಿದ್ದೆ. ಏನು ನನಗೆ ಅಂದರೆ ಐ ವಾಸ್ ಬ್ಲ್ಯಾಂಕ್. ಬೀಯಿಂಗ್ ದ ಹೆಡ್ ಆಫ್ ದ ಕಂಪನಿ, ಏನು ಮಾಡೋದಂತ ಗೊತ್ತಾಗಲಿಲ್ಲ. ಎಲ್ಲರೂ ಕಷ್ಟದಲ್ಲಿದ್ದಾರೆ. ಗಲ್ಫಲ್ಲಿ ಪ್ರಾಬ್ಲಮ್, ಅಲ್ಲಿ ಪ್ರಾಬ್ಲಮ್, ಇಲ್ಲಿ ಪ್ರಾಬ್ಲಮ್. ಸೊ ಸಡನ್ಲಿ ಐ ಗಾಟ್ ಒನ್ ಐಡಿಯಾ. ಅಂದರೆ Daijiworld.com ಒಂದು ವಿಶೇಷತೆ ಏನೆಂದರೆ, ದ ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಐ ಹ್ಯಾವ್ ಗಾಟ್, ಏನು ನನಗೆ ಇದುವರೆಗೆ ಸಿಕ್ಕಿದೆ ಅಂದರೆ, ಬ್ರ್ಯಾಂಡ್ ಅಲ್ಲ, ಹೆಸರಲ್ಲ, ಏನಿಲ್ಲ. ಆದರೆ ಅದರಲ್ಲಿ ನಮ್ಮ ಹತ್ರ ಒಂದು ಚಾರಿಟಿ ಪ್ರೋಗ್ರಾಮ್ ಇದೆ. ಚಾರಿಟಿ ಪ್ರೋಗ್ರಾಮ್ ಇದ್ದರೆ ಇಟ್ಸ್ ವೆರಿ ಸಿಂಪಲ್. Daijiworld ಈಗ ಸಪೋಸ್ ಒಂದು ಫ್ಯಾಮಿಲಿ ತುಂಬ ಕಷ್ಟದಲ್ಲಿದೆ, ಅವರಿಗೆ ಯಾರಿಲ್ಲ, ಅಂಥವರಿಗೆ ನಾವು ಹೋಗಿ ವೆರಿಫೈ ಮಾಡ್ತೇವೆ, ಅಥವಾ ನಿಯರ್ಲಿ ವೆರಿಫಿಕೇಷನ್ ತಂದು ಪಬ್ಲಿಕ್ಕಲ್ಲಿ ಅಪೀಲ್ ಮಾಡ್ತೇವೆ. ಅಂದರೆ Daijiworld.com ಇಂಥ ಒಂದು ಫ್ಯಾಮಿಲಿ ಕಷ್ಟ ಇದೆ, ಕ್ಯಾನ್ಸರ್ ಇದೆ, ಅಥವಾ ದೊಡ್ಡ ರೋಗ ಇದೆ, 10, 15, 20 ಲಕ್ಷ ಬೇಕು, ಅವರಿಗೆ ಹಣ ಇಲ್ಲ. ಆ ಅಪೀಲನ್ನು ನಾವು ಹಾಕಿದ ತಕ್ಷಣ ಡೋನರ್ಸ್, ಫಾರಿನ್ನಿಂದ ಇರಲಿ, ಎಲ್ಲೇ ಇರಲಿ, 1,000 ಇರಲಿ, 2,000 ಇರಲಿ, 100 ರೂಪಾಯಿ ಇರಲಿ, ಅವರು ಡೈರೆಕ್ಟಾಗಿ ಬೆನಿಫಿಷಿಯರಿಯ ಅಕೌಂಟಿಗೆ ಹಣ ಕಳಿಸೋದು. 5 ಲಕ್ಷ ಬೇಕಾದಲ್ಲಿ ಕೆಲವೊಮ್ಮೆ 6 ಲಕ್ಷ, 7 ಲಕ್ಷ ಬರ್ತದೆ, 10 ಲಕ್ಷ ಬರ್ತದೆ. ಕೆಲವರಿಗೆ ರಿಕ್ವೈರ್ಮೆಂಟ್ 25 ಲಕ್ಷ ಬಂದದ್ದು ಉಂಟು. ಹೈಯೆಸ್ಟ್ ಒಬ್ಬಳು ಹುಡುಗಿಗೆ ಬ್ಲಡ್ ಕ್ಯಾನ್ಸರ್ ಇದ್ದದ್ದು 32 ಲ್ಯಾಕ್ಸ್ ತನಕ ಬಂದಿದೆ. ಸೊ ಲಾಸ್ಟ್ 22 ಇಯರ್ಸಲ್ಲಿ 25 ಕೋಟಿ ರೂಪಾಯಿ ಜನರೇಟರ್ ಆಗಿದೆ. ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದು ಕೂಡ ಹೇಗೆ, ನಮ್ಮ ಅಕೌಂಟಿಗೆ 1 ಪೈಸಾ ಬರದೆ ಡೈರೆಕ್ಟ್ಲಿ ಫ್ರಮ್ ಡೋನರ್ ಟು ಬೆನಿಫಿಷರಿ. ಸಡನ್ಲಿ ನಾನು ಆ ದಿವಸ ಒಂದು ಐಡಿಯಾ ಮಾಡಿದೆ. ವೆಬ್ಸೈಟಲ್ಲಿ ಈ ಐಡಿಯಾ ಕ್ಲಿಕ್ ಆಗಿದೆ. ಯಾಕೆ ನಾವು ಟಿ ವಿಯಲ್ಲಿ ಈಗ ಮಾಡಬಾರ್ದು? ಅಂದರೆ ಪ್ರತಿಯೊಬ್ಬರಿಗೆ ಕಷ್ಟ ಬಂದು ಮನೆಯಲ್ಲಿದ್ದಾರೆ. ನಮ್ಮ ಹತ್ರ ಊಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಎಷ್ಟೋ ಜನರಿಗೆ ಊಟ ಮಾಡಲಿಕ್ಕೆ ತೊಂದರೆ ಇಲ್ಲ. ಆದರೆ ಹಳ್ಳಿಯಲ್ಲಿ ಪಾಪದವರಿಗೆ ಒಂದು ದಿವಸ ಕೆಲಸ ಮಾಡದಿದ್ದರೆ ನೆಕ್ಸ್ಟ್ ಡೇ ಬದುಕಲಿಕ್ಕೆ ಆಗೋದಿಲ್ಲ. ಅಂಥವ್ರಿಗೆ ಏನು ಮಾಡೋದು? ಎಲ್ರಿಗೂ ಸರ್ಕಾರ ನೋಡೋದಿಲ್ಲ, ಎಲ್ಲರೂ ನೋಡೋದಿಲ್ಲ. ಸೊ ನಾನು ಮತ್ತು ನಮ್ಮ ಚೇತನ್, ನಮ್ಮ ಪ್ರೊಡಕ್ಷನ್ ಡೈರೆಕ್ಟರ್ ಆಶಿತ್ ಮತ್ತು ನಮ್ಮ ಟೀಮ್ನೊಂದಿಗೆ ಕೂತ್ಕೊಂಡು ಮಾತಾಡಿದೆ. ನಮ್ಮ ವೆಬ್ಸೈಟ್ ಫಾರ್ಮುಲಾ ಏನುಂಟು ಅದು ಟಿ ವಿಯಲ್ಲಿ ಕೂತ್ಕೊಂಡು ಮಾಡುವ, ಜನರಿಗೆ ಹೆಲ್ಪ್ ಮಾಡುವ, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ. ಯಾರಿಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಬೇಕು ಅವರು ಸಪೋರ್ಟ್ ಮಾಡಲಿ, ಯಾರಿಗೆಲ್ಲ ಹೆಲ್ಪ್ ಬೇಕು, ಊಟಕ್ಕಿಲ್ಲ, ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಲಿ, ನಾವು ಕಮ್ಯುನಿಕೇಟ್ ಮಾಡ್ತೇವೆ. ಸೊ ಏನಾಯ್ತು ಅಂದರೆ, ನಾನೇ ಲೈವಲ್ಲಿ ಕೂತ್ಕೊಂಡೆ, ನಾನು ಮತ್ತು ಚೇತನ್. ಫಸ್ಟ್ ದಿವಸ ಕೂತ್ಕೊಂಡಾಗ ನೀವು ನಂಬಲಿಕ್ಕಿಲ್ಲ, 850 ವಾಟ್ಸಪ್ ಮೆಸೇಜಸ್ ಫ್ರಮ್ ಆಲ್ ಓವರ್. ಕೊಡಗು, ಉಡುಪಿ ಜಿಲ್ಲೆ, ಕಾರ್ಕಳ, ಎಲ್ಲ ಕಡೆಯಿಂದ 850 ವಾಟ್ಸಪ್. ಪ್ರತಿ ಮಿನಿಟಿಗೆ ಒಂದೊಂದು ಕಾಲ್. ಆದರೆ ದೇವರ ಒಂದು ದಯೆ ಏನಂದರೆ, ಅದೇ ಟೈಮಲ್ಲಿ ಗಲ್ಫಲ್ಲಿ, ಬಾಂಬೆಯಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಅವರು ಅದೇ ಲೈವ್ ಶೋಗೆ ಕಾಲ್ ಮಾಡಿ
ನಾನು ಒಂದು 50 ಕಿಟ್ಸ್ ಕೊಡ್ತೇನೆ, ನಾನು ಒಂದು 100 ಕೊಡ್ತೇನೆ, ನಾನು ಇಷ್ಟು ಹಣ ಕೊಡ್ತೇನೆ ಅಂತ. ಅದು ಓಕೆ. ಈಗ ಹಣ ಹೇಗೆ ನಮಗೆ ಕಂಪನಿ ಅಕೌಂಟಲ್ಲಿ ಹಣ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ನನಗೆ ವೈಯಕ್ತಿಕವಾಗಿ ಯಾರಿಗೂ ಆಗೋದಿಲ್ಲ, ಯಾಕೆಂದರೆ ಟುಮಾರೋ ಟ್ಯಾಕ್ಸ್ ಆಬ್ಲಿಗೇಷನ್. ಸೊ ನಾನೊಂದು ಐಡಿಯಾ ಮಾಡಿದೆ, ಇಲ್ಲಿ ಒಂದೆರಡು ಗ್ರೋಸರಿ ಅಂಗಡಿಗಳನ್ನು ಐಡೆಂಟಿಫೈ ಮಾಡಿದೆ, ಒಳ್ಳೆ ಜನರು ಅವರು. ಅವ್ರಿಗೆ ಹೇಳಿದೆ, ನೋಡಿ ಡೋನರ್ಸ್ ಡೈರೆಕ್ಟ್ ನಿಮಗೆ ಹಣ ಕಳಿಸ್ತಾರೆ, ನೀವು ನಮಗೆ ಕಿಟ್ ಮಾಡಿ ಕಳಿಸಬೇಕು. ಸೊ ಅವರಿಗೆ ಐಡಿಯಾ ಒಳ್ಳೇದು ಅನಿಸಿತು. ಎಷ್ಟು 6,000 ಫ್ಯಾಮಿಲೀಸ್ ವಿ ಹೆಲ್ಪ್ ವಿದಿನ್ 2.5 months. 6,000 ಕುಟುಂಬಗಳಿಗೆ. ಅದರಲ್ಲಿ ಖುಷಿಯ ವಿಚಾರ ಏನೆಂದರೆ, ಬೆಳಿಗ್ಗೆ ನಾನು ಲೈವ್ ಕೂತ್ಕೊಳ್ಳೋದು, ಮತ್ತು ಸಾಯಂಕಾಲ ನಮ್ಮ ಟೀಮ್ನ ಕರ್ಕೊಂಡು ಗಾಡಿಯಲ್ಲಿ ಹೋಗಿ, ನಮಗೆ ಪಾಸ್ ಇತ್ತು, ಮನೆ ಮನೆಗೆ ಕಿಟ್ ಕೊಡೋದು. ಅವರಿಗೆ ಒಂದು ಮುಖದಲ್ಲಿ ಅವರ ಖುಷಿ ನೋಡಬೇಕು. ಅಂದರೆ ಯಾರು ಕೊಡದಾಗ ಅವರಿಗೆ 1-2 kg ಅಕ್ಕಿ, 5 kg ಅಕ್ಕಿ, ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಸಕ್ಕರೆ, ಆ ಟೈಮಲ್ಲಿ ದೊಡ್ಡ ವಿಷಯ. ಅಂದರೆ ನೀವು ದೇವರು ಬಂದಾಗಿ ಬಂದ್ರಿ ಅಂತ. ಸೊ ಅಷ್ಟು ಕ್ಲಿಕ್ ಆಗುವಾಗ ಒಂದು ಕಡೆಯಲ್ಲಿ ಈ ಒಂದು ಫುಡ್ಡು ಸಪ್ಲೈ ಆಯಿತು. ಸೆಕೆಂಡ್, ನನಗೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ಮು ಅಂದರೆ, ಐ ವಾಸ್ ಇರಿಟೇಟೆಡ್. ಟಿ ವಿ ಚಾನೆಲಲ್ಲಿ ಎಲ್ಲಿ ನೋಡಿದರೆ ಇಟಲಿಯಲ್ಲಿ ಹೆಣ ಬಿದ್ದದ್ದನ್ನು ಇಲ್ಲಿ ತೋರಿಸೋದು, ಜನರಿಗೆ ಹೆದರಿಸೋದು. ಜನರು ಇಲ್ಲಿ ಬರ್ತದ, ನಾವು ನಾಳೆ ಸಾಯ್ಬೋದು, ಏನು ಮಾಡೋದು ಅಂತ ಹೆದರಿಕೆಯಲ್ಲಿದ್ದರು. ಸೊ ಅಂಥವ್ರಿಗೆ ಏನು ಮಾಡೋದು? ನಾನು ಇಮ್ಮಿಡಿಯೇಟ್ಲಿ ಒಂದು ಐಡಿಯಾ ಮಾಡಿದೆ. ಇವರಿಗೆ ಖುಷಿ ಮಾಡಬೇಕಾದ್ರೆ ಒಂದೇ ಒಂದು ದಾರಿ ಇರುವುದು, ನಮ್ಮ ತುಳು ಚಿತ್ರರಂಗದಲ್ಲಿರುವಂಥ ದಿಗ್ಗಜರಿಗೆ ಕರೆಸಿ ಅವರೊಂದಿಗೆ ಮಾತಾಡಿಸಬೇಕು, ಸ್ವಲ್ಪ ಕಾಮಿಡಿ ಮಾಡಿಸಬೇಕು, ಸ್ವಲ್ಪ ಅವರಿಗೆ ಡೈರೆಕ್ಟ್ ಫೋನಲ್ಲಿ ಮಾತಾಡಿಸಬೇಕು. ಜನರು ನೋಡುವಾಗ ಅಟ್ಲೀಸ್ಟ್ 1-2 ಗಂಟೆ ಅವರಿಗೆ ರಿಲ್ಯಾಕ್ಸೇಷನ್ ಬರ್ತದೆ. ಫಸ್ಟಿಗೆ ನಾನು ಕಾಲ್ ಮಾಡಿದ್ದು ನವೀನ್ ಪಡೀಲ್, ಅಣ್ಣ ಇರ್ನೊಟ್ಟಿಗೆ ಆನುಲ್ಲೆ ಒಡ್ಡೆ ಪರ್ಪೆವಂತ. ಸೆಕೆಂಡ್ ಕಾಲ್ ಮಾಡಿದ್ದು ಅರವಿಂದ್ ಬೋಳಾರ್, ಥರ್ಡ್ ಭೋಜರಾಜ್ ವಾಮಂಜೂರು, ಫೋರ್ತ್ ದೇವದಾಸ್ ಕಾಪಿಕಾಡ್, ಪಟ್ಲ, ಮತ್ತು ರೂಪೇಶ್, ಅರ್ಜುನು, ಎಲ್ಲ. ಅಂದರೆ ನಾನು ಹೆಸರು ಹೇಳೋದಿಲ್ಲ, ಕೊರೋನಾ ಗೆಲ್ಲೋಣ ಅಂತ ನಾನು ಹೆಸರಿಟ್ಟೆ. ಅಂದರೆ ನಾವು ಕೊರೋನಾವನ್ನು ಗೆಲ್ಲೋಣ, ಟೆನ್ಷನ್ ಮಾಡೋದು ಬೇಡ ಅಂತ. ಫಸ್ಟ್ ಡೇ ನವೀನ್ ಪಡೀಲ್ ಕೂತ್ಕೊಂಡಂತೆ ಫಸ್ಟ್ ಕಾಲ್ನಿಂದಲೇ ಎಲ್ಲ ಪಾಸಿಟಿವ್, ಎಲ್ಲ ಪೋಡೋಡ್ ಚಿನಿಕುಲು ಅಂಜ ಬಂಡ ಒಂದು ಪಾಸಿಟಿವ್ ಮೆಸೇಜನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಂಥ TRP ಆ ಪ್ರೋಗ್ರಾಮಿಗೆ. ಅಂದರೆ ಜನರು ಬೇಸತ್ತೋಗಿದ್ರು ಈ ಒಂದು ಕಿರಿಕಿರಿ ನ್ಯೂಸಿಂದ. ಜನರು ಸ್ಟಾರ್ಟ್ ಮಾಡಿದರು ಕಾಲ್ ಮಾಡಲಿಕ್ಕೆ. ವಾಟ್ಸಪ್ ನಮ್ಮ ಒಂದು ಆಫೀಸ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ. ಸುಮಾರು 1 ತಿಂಗಳಲ್ಲಿ ನಾವು 24,000 ನಂಬರ್ಸ್ ಸೇವ್ ಮಾಡಿದ್ದೇವೆ. ಅಂದರೆ ಅಷ್ಟು ಜನರು ನಮಗೆ ಹೆಲ್ಪಿಗಾಗಿ, ಎಪ್ರಿಷಿಯೇಟ್ ಮಾಡಲಿಕ್ಕೆ ಎಲ್ಲ ಥರದಲ್ಲಿ ನಮಗೆ ಕಮ್ಯುನಿಕೇಟ್ ಮಾಡ್ತಿದ್ರು. ಸೊ ಆ ಪ್ರೋಗ್ರಾಮ್ ಆಯಿತು. ಅದರ ನಂತರ ಸೆಕೆಂಡ್ ಡೇ ಅರವಿಂದ್ ಬೋಳಾರ್. ಸೊ ನೀವು ಈಗ ಒಂದು ಕ್ವೆಶ್ಚನ್ ಕೇಳಿದ್ದಕ್ಕೆ ನಾನು ಇಷ್ಟು ಹೇಳೋದು ಯಾಕೆಂದರೆ, ಟರ್ನಿಂಗ್ ಪಾಯಿಂಟ್ ಆದದ್ದು ದಟ್ ಈಸ್. ಜನರಿಗೆ ಗೊತ್ತಿದೆ, ತುಂಬ ಜನರಿಗೆ. ಆದರೆ ನಾನು ಇವತ್ತು ಸ್ಟ್ರೆಸ್ ಮಾಡ್ತೇನೆ, ಯಾಕೆಂದರೆ ನಾನು ಟಿ ವಿಯಲ್ಲಿರುವವ, ನನ್ನ ಇಂಟರ್ವ್ಯೂ ತೆಗೆದುಕೊಳ್ಳುವವರು ಬಹಳ ಕಡಿಮೆ. ಆದರೆ ನೀವು ಬಂದಿದ್ದೀರಿ, ಅದಕ್ಕಾಗಿ ನಾನು ಹೇಳ್ತೇನೆ. ಆ ಅರವಿಂದ್ ಬೋಳಾರ್ ಬಂದ ದಿವಸ ಅವರು ತುಂಬ ಕಾಮಿಡಿ. ಅವರನ್ನು ನೋಡಿ ನನಗೆ ಎದುರಲ್ಲೇ ನಕ್ಕು ಅಂದರೆ ಆ್ಯಂಕರಿಂಗಲ್ಲಿ ಮಾಡುವಾಗ ಕೂಡ ನಗು ಬರುವುದು, ಇವರು ಜನರ ಹತ್ರ ಫೋನಲ್ಲಿ ಮಾತಾಡುವಾಗ. ಅಲ್ಲಿ ಕಾರ್ಯಕ್ರಮ ಒಂದು ಮುಗಿಸ್ಲಿಕ್ಕೆ ಒಂದು 15-20 ನಿಮಿಷ ಇರುವಾಗ 2 ಗಂಟೆಯ ಪ್ರೋಗ್ರಾಮ್, 11 to 12 ವಿತ್ ಓನ್ಲಿ 1 ಬ್ರೇಕ್, ಫುಲ್ಲು ಕಾಲ್ಸ್. ಒಂದೊಂದು ಪ್ರೋಗ್ರಾಮಲ್ಲಿ ಕಾಲ್ಸ್, ಮೆಸೇಜಸ್, ಮತ್ತು ಇದು ನೋಡಬೇಕು. ಅದು ಅನ್ಬಿಲೀವೇಬಲ್. ಅಂದರೆ ಎಲ್ಲರೂ ನೋಡ್ತಿದ್ರು ಆ ಟೈಮಲ್ಲಿ. ಅದು ಬೆಳಿಗ್ಗೆನ 11-1 ಅದು ಪ್ರೈಮ್ ಟೈಮ್. ಆ ಟೈಮಲ್ಲಿ ಯಾರು ಹೊರಗೆ ಬರಲಿಕ್ಕಿಲ್ಲಲ್ಲ. ಸೊ ಅಲ್ಲಿ ಏನಾಯಿತು, ಇವರಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಿದರು. ಅಂದರೆ ನನ್ನ ಗಮನಕ್ಕೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ನಮ್ಮ CK ಪ್ರಶಾಂತ್ ಅಂತ, ಅವೇನು ಮಾಡಿದ, ಒಂದು ಸ್ವರ ಚೇಂಜ್ ಮಾಡಿ, ಯಾನು ಶೇಖರೇ ಪಾತಿರ್ನು ಎನ್ನ ಬುಡಿದಿ ಎನ್ನ ಮದ್ಮೆ 25 ತಾರೀಕು ಮದ್ಮೆ ಐನಿ ಬುಡಿದಿ ಪೊದ್ದೆರ್ನವಲ್ಲೂ ಇತ್ತೆ ಬರ್ರೆ ಹಬ್ಬಜಿ ಮುಲ್ಬುಲ್. ನಾನು ನಿಜವಾಗಲೂ ಸತ್ಯ ಅಂತ ನಿಜ ತುಂಬ ಬೇಸರ ಆಯ್ತು ನನಗೆ. ಪಾಪ ನೋಡಿ, ಮದುವೆ ಆಗಿ 1 ದಿವಸ 2 ದಿವಸ ಆಗಿದೆ, ಲಾಕ್ಡೌನ್ ಆಗಿದೆ, ಇವು ಅಳ್ತಾನೆ ಫೋನಲ್ಲಿ. ಸೊ ನಾನು ಇವರು ಮಕ್ಕಾರ್ ತಗೊಳ್ತಾರೆ ಅಂದ ಬುಡಿದಿ ಅವೇ ಬುಡಿದಿ ಬೋಡ ನಿಕ್ ಅವರು ಎರಡು ಎಕ್ಸ್ಟ್ರಾ ಇತ್ತು ನಾನು ಕೊಡ್ತುವೆ ಇನ್ನೊಂದು. ನಾನು ಎಂಚಿನ ಪಾತಿರ್ವಾರ ಮಾರೆ ಆ ಜನ ಬುಲ್ಪುಂಡಲ್ಪ. ಅವರಿಗೆ ಸ್ಟ್ರೈಕ್ ಆಗಿದೆ, ಯಾರ ಪ್ರ್ಯಾಂಕ್ ಕಾಲ್ ಮಾಡ್ತಾರಂತ. ನನಗೆ ಗೊತ್ತಿಲ್ಲ, ನಾನು ಇನ್ನೋಸೆಂಟ್ ಆಗಿ ನಾನು ನಗುದ ಅಳುದ ಏನಂತ ಗೊತ್ತಿಲ್ಲ. ಅದು ಪ್ರೋಗ್ರಾಮ್ ಆಯಿತು. ಮತ್ತೆ ಹೊರಗೆ ಬಂದ ಮೇಲೆ ಗೊತ್ತಾಯ್ದಿದಂತ. ಬೈ ದೆನ್ ನಾನು ಮನೆಗೆ ಮುಟ್ಟುವುದಕ್ಕಿಂತ ಮುಂಚೆ ಆ ಒಂದು ಕ್ಲಿಪ್ ಉಂಟಲ್ಲ, ಎಲ್ಲ ವೈರಲ್ ಆಗಿ ಸತ್ಯನಾಸ್ ಎಲ್ಲರೂ ನನಗೆ ಕಳಿಸ್ತಾರೆ. ನಾನು ನಗುವುದು, ಅವರು ಮಾತಾಡೋದು. ಮತ್ತು ಅದು ಅಷ್ಟು ಸ್ಪ್ರೆಡ್ ಆದ ನಂತರ ಈ DC ಆಫೀಸಿಂದ ಕಾಲು, ಅಲ್ಲ ನಾವು ಬೇಕಾದರೆ ಹೆಲ್ಪ್ ಮಾಡ್ತೀರಿ, ಯಾರದು ಇದು 2 ದಿವಸ ಅಲ್ಲ ಅವರು. ಮತ್ತು ಈ ಮಿಥುನ್ ರೈ ಮತ್ತು ಈಗ ಲೀಡರ್ಸ್ ಕೆಲವರದ್ದು ಕಾಲು, ಇಂಕುಲ್ ಹೆಲ್ಪ್ ಮಾಡ್ಬೋಣ ಆಗಲೇ ಲೆಪ್ಪು ಲೆವಲದು. ಸೊ ಮತ್ತೆ ನಾವು ಹೇಳಿದೆ ಇಲ್ಲ ಅದೊಂದು ಪ್ರ್ಯಾಂಕ್ ಕಾಲ್ ಅಂತ. ಸೊ ಈಗ ಜನರಿಗೆ ಅದು ಒಂದು
ಇದಾಯಿತು, ಏನು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು ಈಗ ಆರ್ಟಿಸ್ಟ್ ಎಲ್ಲ ಬರುವಾಗ. ನಾನೇನು ಮಾಡಿದೆ ಈ ಒಂದು ಕ್ಲಿಪ್ ವೈರಲ್ ಆದದಲ್ಲ, ಅದರ ಅಡ್ವಾಂಟೇಜ್ ತಗೊಂಡೆ. ಅರವಿಂದಣ್ಣ ಹತ್ರ ಹೇಳಿದೆ, ಅರವಿಂದಣ್ಣ ಇಂಚೆಂಜ ಮತ್ತೆ ನಮ್ಮ ನೆಕ್ಸ್ಟ್ ಒಂದು ನಾವು ಎಪಿಸೋಡ್ ಮಾಡುವ, ಏನೆಂದರೆ ನೀವು ಶೇಖರಣ್ಣನ ಬುಡಿದಿಯಾಗಿ ಬರಬೇಕು, ನಾನು ನಿಮ್ಮ ಇಂಟರ್ವ್ಯೂ ತಗೊಳ್ಳೋದು. ಆಮೇಲೆ ಭಗವಂಡಿರು ಸಚ್ ಎ ಬಿಗ್ ಆರ್ಟಿಸ್ಟ್, ಹ್ಯಾಟ್ಸ್ ಆಫ್ ಟು ಹಿಮ್. ಅಷ್ಟು ದೊಡ್ಡ ಆರ್ಟಿಸ್ಟ್ ನನ್ನ ಒಂದು ಫೋನ್ ಕಾಲಿಗೆ ವಾಲ್ಟರ್ ನಾನು ಬರ್ಪೆ, ನೋ ಎಕ್ಸ್ಪೆಕ್ಟೇಷನ್ ನಥಿಂಗ್. ಅಷ್ಟು ದೊಡ್ಡ ಆರ್ಟಿಸ್ಟ್, ಏನು ಇದಿಲ್ಲ. ಲೇಡಿ ಪಾರ್ಟ್ ಹಾಕಿ ನಾವು ಒಂದು ಪ್ರೊಪಗಾಂಡ ಮಾಡಿದೆವು, ಶೇಖರಣ್ಣನ ಬುಡಿದಿ ತಿಕ್ಕದೇರು, ಯಾರು ಅಂತ ಎಲ್ರಿಗೂ ಕೂಡ ಸರ್ಪ್ರೈಸ್. ಫುಲ್ಲು ಆ ದಿವಸ 7 o'clock ಸಂಡೇ ನಮ್ಮದು ಪ್ರೋಗ್ರಾಮಿಗೆ ಇದು ಏನು ಲೈವಲ್ಲಿ ಇವರು ಕೂತ್ಕೊಳ್ಳಿ, ಯಾರು ಶೇಖರಣ್ಣನ ಬುಡಿದಿ ಎಲ್ಲಿಂದ ಬಂದಿದ್ದಾರೆ ಅಂತ. ಸೊ ಅದು ಒಂದು ಫಿಕ್ಷನ್ ಆಗಿ ಅದು ಎಪಿಸೋಡ್ ಕ್ಲಿಕ್ ಆಯಿತು. ಸೊ ನೆಕ್ಸ್ಟ್ ಸಂಡೇ ಏನು ಮಾಡಿದ್ದೇವೆ ಅಂದರೆ, ಶೇಖರಣ್ಣ CK ಇದ್ದಾರಲ್ಲ, ನಮಗೆ ಪ್ರ್ಯಾಂಕ್ ಕಾಲ್ ಮಾಡಿದ, ಅವನಿಗೆ ಕೂತ್ಕೊಳಿಸಿ ಇಬ್ಬರ ಹತ್ರ ನಾನು ನಡುವಲ್ಲಿ ಕೂತ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆ ಪ್ರೋಗ್ರಾಮು ಬೋಳರ್ ಬಹಳ ದೊಡ್ಡ ಮನಸ್ಸಿನಿಂದ ಒಪ್ಪಿಕೊಂಡ್ರು. ತುಂಬ ಕ್ಲಿಕ್ ಆಯ್ತಾ ಇದು. ತುಂಬ ಕ್ಲಿಕ್ ಆದ ನಂತರ ಬೋಳಾರ್ ಹೇಳಿದರು, ನಾನು ಹೇಳಿದೆ ಬೋಳಾರ್ ದಿ ಆಂಕರ್ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಅಂತ. ಅವರು ಆ್ಯಂಕರ್ ಆಗಿ ಪ್ರೋಗ್ರಾಮ್ ಫಸ್ಟ್ ಇದು ಸತೀಶ್ ಬಂದಲ್ಲಿದ್ದು ಇಂಟರ್ವ್ಯೂ ತಗೊಂಡ್ರು. ಸೆಕೆಂಡ್ ಅವರು ನನ್ನದೇ ಇಂಟರ್ವ್ಯೂ ತಗೊಂಡ್ರು. ಅದು ಕೂಡ ಒಳ್ಳೆ ಜನರಿಗೆ ಅಂದರೆ ಆ ಹೆಲ್ಪ್ ಮಾಡುವ ಇದರಲ್ಲಿ ಒಂದು ಹೇಗೆ ಆಯ್ತಂತ. ಮೂರನೇ ಯಾರು ಬಂದಿದ್ದರು, ಮತ್ತೆ ಅದು ಬೇರೆ ಆರ್ಟಿಸ್ಟ್ ಬರಲಿಕ್ಕೆ ಕೇಳಲಿಲ್ಲ ಅಥವಾ ಏನೂ ಇದಾಗಲಿಲ್ಲ. ಸೊ ಆವಾಗ ನಾನೇನು ಮಾಡಿದೆ, ನನಗೆ ಸಡನ್ಲಿ ಈ ಪಬ್ಲಿಕ್ ಚಾಲೆಂಜ್ ಇದ್ದು ನೆನಪಾಯಿತು. ಈಗ ನಾನು ಪಾಲಿಟಿಷಿಯನ್ನ ಒಂದು ಇದು ಮಾಡಿ, ಫೇಕ್ ಪಾಲಿಟಿಷಿಯನ್ ಅಂದರೆ ಆರ್ಟಿಫಿಷಿಯಲ್ ಪಾಲಿಟಿಷಿಯನ್ ಮಾಡಿ ಅವ್ರ ಹತ್ರ ಇಂಟರ್ವ್ಯೂ ಮಾಡುವಂಥ ಪ್ರೈವೇಟ್ ಚಾಲೆಂಜ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ನನಗೆ ಗೊತ್ತಿಲ್ಲ ಅದು ಹೇಗೆ ಎಲ್ಲಿ ಮುಟ್ತದೆ ಅಂತ. ಇವರಿಗೆ ಕೇಳಿದೆ, ಅದಕ್ಕೂ ಸೈ ಅಂತ ಹೇಳಿದರು. ಯಾರು? ಬೋಳಾರ್. ಅಷ್ಟು ದೊಡ್ಡ ಆರ್ಟಿಸ್ಟ್, 2 ಮಾತು ಕೇಳಲಿಲ್ಲ. ಬರೋಡ ಒಂದೇ ಒಂದು ಏನಂತ ಅವ್ರಿಗೆ ಗೊತ್ತಿಲ್ಲ. ಅವರೇ ಡ್ರೆಸ್ ತಂದಿದ್ದಾರೆ, ಆ ಪಾಲಿಟಿಷಿಯನ್ನ ಡ್ರೆಸ್ ತಂದಿದ್ದಾರೆ. ದಿನೇಶ್ ಹತ್ತ ಅವರು ಮೇಕಪ್ ಇದ್ದರು, ಅವರು ನಮ್ಮೊಟ್ಟಿಗೆ ಇದ್ದರು, ಈಗಲೂ ಇದ್ದಾರೆ. ಸೊ ಆ ಫಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ಅವರಿಗೆ ಕ್ವೆಶ್ಚನ್ ಕೇಳಲಿಕ್ಕೆ, ನನಗೆ ಅಂದರೆ ಇಷ್ಟು ನಗು ಬಂದುಂಟಲ್ಲ, ಅದು ಬ್ಲೂಪರ್ಸ್ ನೋಡಬೇಕು, ನೀವು ನೋಡಿ ಬೇಕಾದರೆ ಪ್ರೈವೇಟ್ ಚಾಲೆಂಜ್ ನಂಬರ್ 1 ಅದು ಬ್ಲೂಪರ್ಸ್ ನೋಡುವಾಗ ಬಿದ್ದು ನಕ್ಕಿದ್ದೇನೆ. ಫಸ್ಟ್ ಆಯ್ತಲ್ಲ. ಸೆಕೆಂಡ್ ನಾನು ಪ್ಲ್ಯಾನ್ ಮಾಡಿದೆ, ಬೇರೆ ಯಾರು ಆರ್ಟಿಸ್ಟ್ ತಂದು ಡಿಫ್ರೆಂಟ್ ಆಗಿ ಅವರಿಗೆ ಒಂದು ಕೊಡುವ, ನಾನು ಇಂಟರ್ವ್ಯೂ ತಗೊಳ್ಳೋದು. ಅದು ಪಬ್ಲಿಕ್ ಚಾಲೆಂಜ್, ಇದು ಪ್ರೈವೇಟ್ ಚಾಲೆಂಜ್ ಅಂತ. ಸೊ ಬೇರೆ ಆರ್ಟಿಸ್ಟ್ ಬರಲಿಕ್ಕೆ ಕೇಳಲಿಲ್ಲ. ಅಂದರೆ ವಾಲ್ಟರ್ಜಿ ಬೇಡ, ಅದು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿದರು. ನಾನು ಹೇಳಿದೆ ಓಕೆ ಥ್ಯಾಂಕ್ ಯು. ಇವರ ಹತ್ರ ಹೇಳಿದೆ, ನಾನೇ ಬರ್ಪೆ, ಹಿರೇ ಮಲ್ಪೊಲಿಯ ನಾನು ಬರ್ತೇನೆ. ಅಲ್ಲಿಂದ ಹಿಡಿದು ಇವತ್ತಿನ ತನಕ 95 ಡಿಫ್ರೆಂಟ್ ರೋಲಲ್ಲಿ ಯಾರಾದರೂ ಈ ತುಳುನಾಡಿನಲ್ಲಿ 95 ಡಿಫ್ರೆಂಟ್ ರೋಲಲ್ಲಿ ಒಬ್ಬ ಆರ್ಟಿಸ್ಟ್ ಮಾಡಿದಿದ್ದರೆ ನನಗೆ ತೋರಿಸಿ. ಫಸ್ಟ್ ಸೀಸನಲ್ಲಿ 60 ಎಪಿಸೋಡ್ ನಾನು ಆ್ಯಂಕರ್, ಅವರು 60 ಕ್ಯಾರೆಕ್ಟರಲ್ಲಿ ಬಂದಿದ್ದಾರೆ, ಮೋರ್ ದ್ಯಾನ್ 60. ಯಾಕಂದರೆ 2 ಬಾರಿ ಅವರು ಡಬಲ್ ರೋಲ್ ಮಾಡಿದ್ದಾರೆ 2 ಸಂದರ್ಭಗಳಲ್ಲಿ. ಮತ್ತು ಸೆಕೆಂಡ್ ಸೀಸನಲ್ಲಿ ಸ್ಟಿಲ್ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲಿ. ಲ್ಯಾಕ್ಸ್ ಆಫ್ ವ್ಯೂಸ್ ಆನ್ ಯೂಟ್ಯೂಬ್, ಆನ್ ಫೇಸ್ಬುಕ್, ಆನ್ ಟೆಲಿವಿಷನ್ ರಿಪೀಟೆಡ್ಲಿ ಹೋಗ್ತಾ ಇದೆ. 35 ಎಪಿಸೋಡ್ ಆಗಿದೆ. ಜನರು ಈಗಲೂ ಪ್ರೀತಿ ಮಾಡ್ತಾರೆ, ಎಲ್ಲಿ ಹೋದರೂ ಕೂಡ ಮಾತಾಡ್ತಾರೆ, ಅಟ್ಲೀಸ್ಟ್ ಸ್ಮೈಲ್ ಕೊಡ್ತಾರೆ, ನಿಮ್ಮ ಪ್ರೋಗ್ರಾಮ್ ಒಳ್ಳೆದಿದೆ. ನಮಗೆ ತುಂಬ ಟೆನ್ಷನ್ ಇದ್ದಾಗ ಒಂದು ಕ್ಲಿಪ್ ನೋಡಿದ್ರಾಯಿತು, ಖುಷಿಯಾಗುತ್ತೆ ನಮಗೆ, ನಿಮಗೆ ದೇವರ ಆಶೀರ್ವಾದ ಮಾಡಲಿ. ಎಷ್ಟು ಜನರು ಸ್ಮಾಲ್ ಮಕ್ಕಳಿಂದ ಹಿಡಿದು ಏಜ್ಡ್ ತನಕ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಎಷ್ಟೋ ಜನರು ನಮ್ಮ ಹತ್ರ ಮಾತಾಡಲಿಕ್ಕೆ ನೋಡಲಿಕ್ಕೆ ಅವರು ಬಹಳ ಕಾತರದಿಂದ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕೆ ಗೊತ್ತಾ, ಈ ಟೈಮಲ್ಲಿ ಬೇರೆಯವರಿಗೆ ಖುಷಿ ನೀಡುವುದೇ ನಮ್ಮ ಒಂದು ಉದ್ದೇಶ. ಮನುಷ್ಯನಿಗೆ ಹಣ ಮಾಡೋದು ಒಂದೇ ಉದ್ದೇಶ ಆದರೆ ಅದು ಹಣ ಖಾಲಿ ಅವನಿಗೋಸ್ಕರ ಮಾತ್ರ ಮಾಡ್ತಾ ಅವ ಹೋಗುವಾಗ ಹೆಂಡತಿ ಮಕ್ಕಳಿಗೆ ಬಿಟ್ಟು ಹೋಗುವುದು. ಆದರೆ ಇದು ಮಾಡಿದರೆ ನಾವು ಎಲ್ಲ ಜನರಿಗೆ ಖುಷಿ ಮಾಡ್ತೇವೆ, ಮತ್ತು ನಾವು ಕೊಂಡೋಗುವಾಗ ನಾವು ಅದನ್ನು ಕೊಂಡೋಗ್ತೇವೆ ಹೇಗೆ ಅಂದರೆ, ಆ ರೀತಿ ಆರುಂಜಿ ಎಡ್ಡೆ ಜನ ಅಟ್ಲೀಸ್ಟ್ ನಾವು ಹೋದರೆ ಕೂಡ ಜನರು ಇಲ್ಲಿ ನೆನಪು ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಸೊ ದಿಸ್ ಈಸ್ ದಿ ಸಕ್ಸಸ್ ಆಫ್ ಪ್ರೈವೇಟ್ ಚಾಲೆಂಜ್, ಆ್ಯಂಡ್ ದಿಸ್ ಈಸ್ ಸಕ್ಸಸ್ಫುಲ್ ಪ್ಯೂರ್ಲಿ ಬಿಕಾಸ್ ಆಫ್ ಅರವಿಂದ್ ಬೋಳಾರ್ ಅವರ ಒಂದು ಉದಾಹರಣತೆ, ಅವರ ಟ್ಯಾಲೆಂಟ್, ಅವರ ಟೈಮಿಂಗ್, ಅವರ ಡೆಡಿಕೇಶನ್ ಮತ್ತು ಅವರ ಪಾಪ್ಯುಲಾರಿಟಿ. ದಿಸ್ ಈಸ್ ದಿ ಸಕ್ಸಸ್. ಅರವಿಂದ್ ಬೋಳಾರ್ ಅಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇರುವಾಗ ನಿಮಗೆ ಅದೆಷ್ಟು ಚಾಲೆಂಜಿಂಗ್ ಇರುತ್ತೆ? ಅಲ್ಲ, ಚಾಲೆಂಜಿಂಗ್ ಅಂದರೆ ಅದೇ ಹೇಳಿದ್ದು, ಇದು ಪ್ಲ್ಯಾನ್ ಶೋ ಮಾಡುವಾಗ ಏನು ನನಗೆ ಪ್ರೆಷರ್ ಇರಲಿಲ್ಲ. ಈಗ ಪ್ರೆಷರ್ ಇದೆ. ಯಾಕೆ ಗೊತ್ತಾ, ಈಗ ಇಬ್ಬರನ್ನು ಕೂಡ ವೆಯ್ಟ್ ಮಾಡ್ತಾರೆ ಅವರು. ಸ್ವಲ್ಪ ನನ್ನನ್ನು ತಪ್ಪಿದ್ರೆ ಕೂಡ ವಾಲ್ಟರ್ನ ಆ್ಯಕ್ಟಿಂಗ್ ಎಡ್ಡತ್ತ ಜೀವನ್ ಪೇರು ಅಂದರೆ ಹಾಗಲ್ಲ ಹೇಳ್ತಾರೆ. ಈಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅರವಿಂದ್ ಬೋಳಾರಿಗೆ ಸರಿಸಾಟಿ ಆಗಿ. ಆಗ
ಅರವಿಂದ್ ಬೋಳಾರ್ ಒಬ್ಬ ಆರ್ಟಿಸ್ಟ್, ನಾನೊಬ್ಬ ಆ್ಯಂಕರ್. ಆ್ಯಂಕರಿಗೆ ಹೇಗೂ ಮಾಡ್ಬೋದು, ನಾನು ಎನಿವೇ ಈಸ್ ಆ್ಯಂಕರ್ ಮಾಡಿದ್ದೇನೆ. ಸೊ ಆಗ ಪ್ರೆಷರ್ ಇರಲಿಲ್ಲ. ಈಗ ಸೆಕೆಂಡ್ ಸೀಸನಲ್ಲಿ ನಾನು ಆರ್ಟಿಸ್ಟ್ ಆಗಿ ಬರ್ತೇನೆ. ಸೊ ನನಗೆ ಅಡ್ವಾಂಟೇಜ್ ಏನೆಂದರೆ, ನಾನು ಚಿಕ್ಕಂದಿನಿಂದಲೂ ನಾನು ಡ್ರಾಮಾದಲ್ಲಿ ತುಂಬ ಆಸಕ್ತಿ. ಮತ್ತು ರೀಸೆಂಟ್ಲಿ 2013 15 ತನಕ ಒಂದು ಕೊಂಕಣಿ ಡ್ರಾಮಾ ಆಮೀನತ್ಲೆವಳರ್ ಅಂತ, ನಾವಿಲ್ಲದಾಗ ಅಂತ ಕನ್ನಡದಲ್ಲಿ ಒಂದು ಡ್ರಾಮಾ ಇತ್ತು. ಅದರ ಟ್ರಾನ್ಸ್ಲೇಷನ್ ಮರಾಠಿ ಡ್ರಾಮಾ. ಅದರಲ್ಲಿ ನಾನು ಮೇನ್ ಕಮಾಂಡರ್ ರೋಲನ್ನು ಮಾಡಿದ್ದೇನೆ. 9 ಶೋ ಪ್ರೊಫೆಷನಲ್ ಶೋಸನ್ನು ಮಾಡಿದ್ದೇನೆ. ಅಂದರೆ ಬೇರೆ ಬೇರೆ ಕಂಟ್ರಿಯಲ್ಲಿ, ನಮ್ಮ ಬಹ್ರೈನ್, ಅಬುದಾಬಿ, ಕುವೈಟ್, ಕತಾರ್, ಉಡುಪಿ, ಬೆಂಗಳೂರು, ಮುಂಬೈ, ಹೀಗೆ 9 ಶೋಸ್ ಮಾಡಿದ್ದೇನೆ ಮೇನ್ ರೋಲ್ ಆಗಿ. ಅದು ತುಂಬ ನನಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ಚಿಕ್ಕಂದಿನಿಂದ ಕಾಲೇಜ್ ಡೇಸಲ್ಲಿ ಡ್ರಾಮಾ ಬಿಟ್ಟದ್ದು, ಮತ್ತೆ ಸ್ಟಾರ್ಟ್ ಮಾಡಿದ್ದು ನಂತರ. ಸೊ ಅದರ ಆರ್ಟ್ ಏನಂತ ಗೊತ್ತು, ಆ್ಯಕ್ಟಿಂಗ್ ಏನಂತ ಗೊತ್ತು. ಸೊ ಇದೆಲ್ಲ ಚಾಲೆಂಜಿಂಗ್. ಅವರೆಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ವಾ. ಸೊ ಈಗಲೂ ಕೂಡ ನಾನೇನು ದೊಡ್ಡ ಆ್ಯಕ್ಟರ್ ಅಂತ ನಾನು ಹೇಳೋದಿಲ್ಲ, ಆದರೆ ಅವರಿಗೆ ಒಂದು ಕೆಮಿಸ್ಟ್ರಿ ಮ್ಯಾಚ್ ಆಗುತ್ತೆ. ನಂದು ಮತ್ತು ಬೋಳಾರದ್ದು ಕೆಮಿಸ್ಟ್ರಿ ಮ್ಯಾಚ್ ಆಗುತ್ತೆ. ಆದ್ದರಿಂದ ಆ ಶೋ ಸಕ್ಸಸ್ ಆಗುತ್ತೆ. ಇಲ್ಲದಿದ್ದರೆ ಎಷ್ಟೋ ದೊಡ್ಡ ಆರ್ಟಿಸ್ಟ್ಗಳು ಇದ್ದಾರೆ, ಇನ್ನೂ ಕೂಡ ಒಳ್ಳೆಯದು ಮಾಡ್ಬೋದು ಅದು. ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದರೆ ನನ್ನದು ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಸ್ಟಾರ್ಟ್ ಮಾಡುವಾಗ, ಈಗಲೂ ನನ್ನದು ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಜನರದ್ದು ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಜನರು ಯಾರು ಈ ತನಕ ಒಂದು ನಮ್ಮ ರೋಲಿಗೆ ಜಾಸ್ತಿಯಾಗಿ ಏನು ಕ್ರಿಟಿಸೈಸ್ ಮಾಡಲಿಲ್ಲ. ಅಲ್ಲಿ ಅಪ್ಪಿತಪ್ಪಿ ಹೇಳಿದರೆ ಮಾಡ್ತಾರೆ, ಅದು ಹೀಗೆ ಅಂತ, ಬೇರೆ ಏನು ಮಾಡಲಿಲ್ಲ ಹಾಗೆ. ಅಲ್ಲ, ಸ್ಕ್ರಿಪ್ಟಿಂಗ್ ಅಂದರೆ ನಮ್ಮಲ್ಲಿ ಸ್ಟ್ಯಾನಿ ಬೇಳ ಅಂತ ನಮ್ಮ ಡೈರೆಕ್ಟರ್ ಇದ್ದಾರೆ. ಈಗ ಅವ್ರ ಪ್ರೊಡಕ್ಷನ್ ಹೆಡ್, ನಮ್ಮದು ಪ್ರೊಡಕ್ಷನ್ ಡೈರೆಕ್ಟರ್, ಪ್ರೋಗ್ರಾಮ್ ಡೈರೆಕ್ಟರ್. ಅವರು ಬೇಸಿಕಲಿ ಈಸ್ ಫ್ರಮ್ ಕಾಸರಗೋಡು, ಆ ಸೈಡ್ ಬೇಳ. ಅವರಿಗೆ ಮಲಯಾಳಮದಲ್ಲಿ ತುಂಬ ಫಿಲ್ಮ್ ನೋಡಿ ಮತ್ತು ಆರ್ಟ್ ಡ್ರಾಮಾ ಎಲ್ಲ ನೋಡಿ ಅವರಿಗೆ ತುಂಬ ನಾಲೆಜ್ ಇದೆ. ಯಂಗ್ ಸ್ಟಾರ್ಟಿಂಗಿಗೆ ಅವರು ಆ್ಯಂಕರ್ ಆಗುವಾಗ ಕ್ವೆಶ್ಚನ್ಸ್ ಎಲ್ಲ ಅವರು ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಕ್ಯಾರೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಈಗಲೂ ಕೂಡ ಅವರೇ ಡೈರೆಕ್ಷನ್ ಮಾಡ್ತಾರೆ. ಆದರೆ ನಮ್ಮದು ಶೋ ಸ್ಕ್ರಿಪ್ಟೆಡ್ ಅಲ್ಲ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ಆದರೆ ಬರೆದು ಬೈ ಹಾರ್ಟ್ ಮಾಡಿ ಮೂವಿ ಅಥವಾ ಸೀರಿಯಲ್ ಆಗಿ ಮಾಡೋದಲ್ಲ. ನಾವು ಡಿಸ್ಕಸ್ ಮಾಡೋದು, ಕ್ವೆಶ್ಚನ್ಸ್ ಆನ್ಸರ್ಸ್, ಮತ್ತು ಸುಮಾರು 70 to 80% ಸ್ಪಾಂಟೇನಿಯಸ್. ನಾನು ಕ್ವೆಶ್ಚನ್ ಹೇಳೋದು, ಅವರ ಆನ್ಸರ್ಗಳು ಟಕ 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 ಹೋಗ್ತದೆ. ಕೆಲವು 40 ನಿಮಿಷದ ಶೋ 1 ಗಂಟೆಯಲ್ಲಿ ಶೂಟ್ ಮಾಡಿದ್ದು ಇದೆ, ಕೆಲವು 5 ಗಂಟೆ ಸಾಗಿದ್ದು ಇದೆ. ಸೊ ದ್ಯಾಟ್ ಈಸ್ ಡಿಫ್ರೆಂಟ್. ಆದರೆ ಇದೊಂದು ಟೀಮ್ ವರ್ಕ್. ಓಕೆ, ಆ್ಯಸ್ ಎ ಟಿ ವಿ ಫೇಸ್ ಬೋಳಾರ್ ಇಸ್ ದ ಮೇನ್ ಅಟ್ರಾಕ್ಷನ್. ಬಿಹೈಂಡ್ ದ ಸೀನ್ ಕ್ಯಾಮ್ರಾಮ್ಯಾನ್ ಅವ್ರದ್ದೊಂದು ನಾಲೆಜ್. ಈಗ ಕಿರಣ್ ಇದ್ದಾರೆ. ಕಿರಣ್ ಆಲ್ಮೋಸ್ಟ್ ಅಂದರೆ 90% ಪ್ರೈವೇಟ್ ಚಾಲೆಂಜ್ ಹಿ ವಾಸ್ ದ ಮೇನ್ ಕ್ಯಾಮರಾಮ್ಯಾನ್. ಕಿರಣ್ ಕೇಪು ಅಂತ. ಸ್ಟ್ಯಾನಿ ಬೇಳ ಇದ್ದಾರೆ. ಮೊದಲು ಆಶಿತ್ ಅಂತ ಇದ್ದರು, ಈಗ ಕ್ಯಾನಡಾಕ್ಕೆ ಹೋಗಿದ್ದಾರೆ ಅವರು. ದಯಾನಂದ ಕುಕ್ಕಾಜಿ ಅವರಿದ್ದಾರೆ. ಮತ್ತು ನಮ್ಮೊಳಗೆ ನಮ್ಮ ಟ್ಯಾಲೆಂಟ್ಸ್ ಇದ್ದಾರೆ. ತುಂಬ ಸಲ ನಾವು ಏನು ಮಾಡ್ತೇವೆ, ನಾವು ಆ್ಯಕ್ಟರನ್ನು ಅವರನ್ನು ಕರಿತೇವೆ, ನಮ್ಮೊಳಗೇ ನಮ್ಮ ಆ್ಯಕ್ಟರ್ಸ್ ಇದ್ದಾರೆ, ನಮ್ಮೊಳಗೇನೆ ಇದ್ದಾರೆ. ಎಡಿಟರ್ಸ್ ಇರಲಿ, ನ್ಯೂಸ್ ರೀಡರ್ಸ್ ಇರಲಿ, ಅವರ ಹತ್ರ ಟ್ಯಾಲೆಂಟ್ ಇದೆ. ಆದರೆ ಅವರಿಗೆ ಆಪರ್ಚುನಿಟಿ ಸಿಗೋದಿಲ್ಲ. ನಾನು ನ್ಯೂಸ್ ರೀಡರ್ ಇಲ್ಲ, ಆ್ಯಕ್ಟಿಂಗ್ ಟ್ಯಾಲೆಂಟ್ ಉಂಟಲ್ಲ. ನಿಮಗೆ ಎಲ್ರಿಗೂ ಚಾನ್ಸ್ ಕೊಟ್ಟಾಗ ಅವರಿಗೆ ಒಂದು ಅವಕಾಶ ಸಿಗಬೇಕು. ನಾನು ಒಂದು ಹೇಳ್ತೇನೆ, ಯಾರಾದರೂ ಇದು ಬಡ್ಡಿಂಗ್ ಆರ್ಟಿಸ್ಟ್ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಯಾರು ಕೂಡ ನೀವು ಯೋಚಿಸುವುದೇ ಬೇಡ. ಇಲ್ಲಿ ಸಿಗೋದೊಂದು ಅವಕಾಶ. ಆ ದಿವಸ ಅಮಿತಾಬ್ ಬಚ್ಚನ್ಗೆ ಅವಕಾಶ ಸಿಗದಿದ್ದರೆ ಇವತ್ತು ಅಮಿತಾಬ್ ಬಚ್ಚನ್ ಇರ್ತಿರ್ಲಿಲ್ಲ. ಆ ದಿವಸ ಶಾರುಖ್ ಖಾನ್ ಅಥವಾ ಸಲ್ಮಾನ್ ಖಾನ್ಗೆ ಗಾಡ್ ಫಾದರ್ ಇಲ್ಲದಿದ್ದರೆ ಮಸ್ಟ್ ಮೂವಿ ಮರಲಿಕ್ಕೆ ಬಾಲಿವುಡ್ನಲ್ಲಿ ನಿಮ್ಗೆ ಗೊತ್ತು. ಯಾರು ಹೀಗೆ ನಿಮ್ಮ ಟ್ಯಾಲೆಂಟ್ ನೋಡಿ ಕರ್ಕೊಂಡು ಬರೋದಿಲ್ಲ, ಎಲ್ಲಿ ಕೂಡ ನೋಡಿ. ಹಣ ಇದ್ದವರಿಗೆ ಮಾತ್ರ. ಈಗ ಯಶ್ ಅಷ್ಟು ಕೋಟಿಗಟ್ಟಲೆ ಪಿಕ್ಚರ್ ಮಾಡಿ ದೊಡ್ಡ ಸ್ಫೋಟ ಮಾಡಿದ್ರು, ಯಾಕೆ? ಪ್ರೊಡ್ಯೂಸರ್ ಅಷ್ಟು ಹಣ ಹಾಕಿದ್ರಿಂದ ಅವರಿಗೊಂದು ಚಾನ್ಸ್ ಸಿಕ್ಕಿತು. ಕರೆಕ್ಟ್ ಅಲ್ವಾ? ಸೊ ಹಾಗೆ ನಾವು ಕೆಲವೊಮ್ಮೆ ಎನಿಸೋದು, ನನಗೆ ಟ್ಯಾಲೆಂಟ್ ಇಲ್ವಾ, ನಾನು ಯಾಕೆ ಅಲ್ಲ. ಒಂದು ಪುಷ್ ಬೇಕು, ಆಪರ್ಚುನಿಟಿ ಬೇಕು. ಅಂಥ ಆಪರ್ಚುನಿಟಿ ನಾವು ಸಿಕ್ಕಿದರೆ ಎಲ್ರಿಗೂ ಕೂಡ ಆರ್ಟಿಸ್ಟ್ ಆಗ್ಬೋದು, ಏನಿಲ್ಲ ಅದರಲ್ಲಿ. ಆದರೆ ಮತ್ತೆ ಜನರು ಎಕ್ಸೆಪ್ಟ್ ಮಾಡಬೇಕು. ನಂಬರ್ 1, ಕೆಲವೊಮ್ಮೆ ಬೆಸ್ಟ್ ಆರ್ಟಿಸ್ಟನ್ನು ಜನರು ಎಕ್ಸೆಪ್ಟ್ ಮಾಡೋಲ್ಲ, ವರ್ಸ್ಟ್ ಆ್ಯಕ್ಟರನ್ನು ಜನರು ಎಕ್ಸೆಪ್ಟ್ ಮಾಡ್ತಾರೆ. ಆದರೆ ನೆಕ್ಸ್ಟ್ ಅವರು ಸೂಪರ್ ಸ್ಟಾರ್ ಆಗ್ತಾರೆ. ಸೊ ಅವರು ಎನಿಸೋದು, ನಾನು ಎಷ್ಟು ಬೇಕಾದರೆ ನೋಡಿ ನೀವು, ಕೆಲವು ಹಿಂದಿ ಮೂವಿಯಲ್ಲಿ ಎಲ್ಲ ಅವರಿಗಿಂತ ಒಳ್ಳೆ ಆ್ಯಕ್ಟ್ ಮಾಡುವವರು ನಮ್ಮ ತುಳುನಾಡಿನಲ್ಲಿದ್ದಾರೆ, ತುಳು ನಾಟಕದಲ್ಲಿದ್ದಾರೆ, ತುಳು ಚಿತ್ರರಂಗದಲ್ಲಿದ್ದಾರೆ. ಪಾಪ ಅವರಿಗೆ ಅಷ್ಟೊಂದು ಇದಿಲ್ಲ, ಫೋಕಸ್ ಇಲ್ಲ. ಸೊ ದಿಸ್ ಈಸ್ ಬಡ್ಡಿಂಗ್ ಆರ್ಟಿಸ್ಟ್. ಆಲ್ವೇಸ್ ದೇ ಶುಡ್ ಥಿಂಕ್ ದಟ್ ಒಂದು ದಿವಸ ಆಪರ್ಚುನಿಟಿ ಸಿಗಬೇಕು, ಪ್ರಾಮಾಣಿಕದಿಂದ ನೀವು ಮಾಡಬೇಕು. ಒಮ್ಮೆ ಕ್ಲಿಕ್ ಆದರೆ ಮತ್ತೆ ಹಿಂದೆ ನೋಡಲಿಕ್ಕೆ ಇಲ್ಲ, ಯಾವ ಫೀಲ್ಡಲ್ಲಿ ಆಗೇನದು. ನಿಮ್ಮ ಪ್ರೈವೇಟ್ ಚಾಲೆಂಜ್ ಎಪಿಸೋಡಲ್ಲಿ ನಿಮ್ಮದು ಪರ್ಸನಲ್ ಫೇವರೇಟ್ ಇದೆ ಅಂತಿದೆ ಎಪಿಸೋಡಾ? ಪರ್ಸನಲ್ ಫೇವರೇಟ್ ಅಂದರೆ ಅದು ಒಂದು, ನಾನು ಸೀಸನ್ 2 ಅಲ್ಲಿ ನಾನೊಂದು CID ರೋಲ್ ಮಾಡಿದ್ದೆ. ಅದು
ಪ್ರೋಗ್ರಾಮ್ ಯೂಟ್ಯೂಬಲ್ಲಿ ದೊಡ್ಡ ಕ್ಲಿಕ್ ಆಗಲಿಲ್ಲ. ಆದರೆ ನನಗೆ ತುಂಬ ಖುಷಿಯಾಗಿತ್ತು ನನ್ನ ಆ್ಯಕ್ಟಿಂಗ್, ನನ್ನದೇ ಆ್ಯಕ್ಟಿಂಗ್ ನನಗೆ ನೋಡಿದಾಗ ಖುಷಿಯಾಯಿತು, ಮತ್ತು ಬೇರೆಯವರು ಕೂಡ ಹೇಳಿದರು. ಸೊ ಅದು ಒಂದು. ಮತ್ತು ಜಾಸ್ತಿ ಕ್ಲಿಕ್ಕಾದ ಎಪಿಸೋಡ್ನ ಹೇಳುವುದಾದರೆ ನಮ್ಮ ದುಬೈ ಫ್ಲೈಟಲ್ಲಿ ಹೋದದ್ದು, ಅದು ನಿಯರ್ಲಿ 1 million ರೀಚ್ ಆಯಿತು ವಿದಿನ್ 4-5 months. 10 ಲಕ್ಷಕ್ಕೂ ಜಾಸ್ತಿ ಕ್ಲಿಕ್ ಆಯಿತು. ದುಬೈಯಲ್ಲಿ ಶೂಟ್ ಮಾಡಿದ್ದು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ಪರ್ಸನಲ್ ಫೇವರೇಟ್ ಅಂತ ಒಂದೆರಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಏನು ಅಷ್ಟು ಇದು ಕೊಡಲಿಲ್ಲ. ಆಲ್ಮೋಸ್ಟ್ ಆಲ್ ದ ಎಪಿಸೋಡ್ಸು ನನಗೆ ಲೈಕ್ ಆಗಿದೆ ಮಾಡಿದ್ದು. ಒಂದು 4-5 ಎಪಿಸೋಡು ಸ್ವಲ್ಪ ಡಲ್ ಆಗಿತ್ತು. ನಮಗೆ ನಂತರ ಗೊತ್ತಾಯಿತು, ಅಂದರೆ ಇಲ್ಲಿಯ ಜನರ ಟೇಸ್ಟ್ ಏನಂತ, ಪಲ್ಸ್ ಏನಂತ ನಮಗೆ ನಂತರ ಗೊತ್ತಾಗ್ತದೆ, ಎಪಿಸೋಡ್ ಆದ ನಂತರ. ಇಲ್ಲಿ ಜನರಿಗೆ ಏನು ಬೇಕಂದರೆ ಖಾಲಿ ಕಾಮಿಡಿ ಕೊಟ್ಟರೆ ಆಗೋದಿಲ್ಲ. ಕಾಮಿಡಿ ಜೊತೆಗೆ ಸ್ವಲ್ಪ ನೀತಿ ಬೇಕು, ಸ್ವಲ್ಪ ಕರೆಂಟ್ ಅಫೇರ್ಸ್ ಬೇಕು. ಇದು ಎಲ್ಲವನ್ನು ಜೊತೆ ಮಾಡಿ ಜನರು ಒಂದು ಎಕ್ಸೆಪ್ಟ್ ಮಾಡಬೇಕು ಅಷ್ಟೇ. ದಟ್ ಈಸ್ ಇಂಪಾರ್ಟೆಂಟ್ ಇಲ್ಲಿ.